ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ಇವತ್ತು ದೂರ ನಡೆದುಕೊಂಡು ಹೋಗೋದು ಪುತ್ರಕಲ್ಲ ಎಂಬ ಪ್ಲೇಸಿಗೆ ಹೋಗೋದು. ಈ ಪ್ಲೇಸ್ ಎಲ್ಲಿ ಇರೋದು? ಕಾಸರಗೋಡು ಜಿಲ್ಲೆಯಲ್ಲಿ ಪಲ್ಲದರ್ಕ ಏತರ್ಕ ರೂಟಲ್ಲಿ ಇರೋ ಒಂದು ಬ್ಯೂಟಿಫುಲ್ ಹಿಲ್ ಸ್ಟೇಷನ್. ನೀವು ಸಹ ಹೋಗಿ ಗೂಗಲ್ ಮ್ಯಾಪ್ ಲಿಂಕ್ ಕೆಳಗೆ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ನಾನು ಮಾತಾಡುವ ಲಿಂಕ್ ಸಿಂಕ್ ಎಲ್ಲ ಆಗಲಿಕ್ಕಿಲ್ಲ ಕರೆಕ್ಟಾಗಿ. ನಾನು ತುಳುವಿನಲ್ಲಿ ಮಾತಾಡೋದು, ಅದನ್ನು ವಾಯ್ಸ್ ಓವರ್ ಕೊಟ್ಟು ಕನ್ನಡದಲ್ಲಿ ಮಾತಾಡೋದು. ನಾವು ಹೋಗೋ ಪ್ಲೇಸ್ಗೆ ಎಷ್ಟು ಕಿಲೋಮೀಟರ್ ಉಂಟು? ಟೋಟಲ್ 11 ಕಿಲೋಮೀಟರ್ ಉಂಟು. ಹೋಗ್ಲಿಕ್ಕೆ 11, ಬರಲಿಕ್ಕೆ 11, ಹಾಗೆ 22 ಕಿಲೋಮೀಟರ್ ಉಂಟು. ನಾನು ಎಷ್ಟು ಗಂಟೆ ಅಂದಾಜು ಓದೋದು? 10 ಗಂಟೆ ಅಂದಾಜು ಓದೋದು. ನೀವು ಸಹ ಹೋಗಿ ಗೂಗಲ್ ಮ್ಯಾಪ್ ಲಿಂಕ್ ಕೆಳಗೆ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ನಡೆದುಕೊಂಡು ಹೋಗೋ. ನಾವು ಈಗ ಮನೆಯ ಹತ್ತಿರ ಗುಡ್ಡೆಯಲ್ಲಿ ಇದೆ, ನಡೆದುಕೊಂಡು ಹೋಗ್ತಿದ್ದೆ. ಎದುರುಗಡೆ ಒಂದು 2 ನವಿಲುಗಳುಂಟು. ನಾನು ತುಳುವಿನಲ್ಲಿ ಮಾತಾಡೋದು, ನಿಮಗೆ ಕನ್ನಡದಲ್ಲಿ ಹೇಳುವುದಷ್ಟೇ. ಕನ್ನಡ ಅಷ್ಟೇನು ಕರೆಕ್ಟ್ ಆಗಲಿಕ್ಕಿಲ್ಲ. ಆಗ ಸ್ವಲ್ಪ ಹೊತ್ತು ಹೋಗೊಂದು ಒಳ್ಳೆ ಮಳೆ ಬಂತು. ಒಳ್ಳೆ ಅಲ್ಲ, ಪಿರಿ ಅಂತ ಹೇಳ್ತಾರೆ, ಆ ಮಳೆ ಬಂತು. ಕೊಡೆ ಬಿಡಿಸಿದೆ, ಒಂದು ಲಾಟ್ ಕೊಟ್ಟು ಕೊಡೆ, ಅದನ್ನು ಬಿಡಿಸಿದಾಗ ಸಾರಿ ಬಿಡಿಸಲಿಲ್ಲ, ಮತ್ತೆ ಬಿಡಿಸಿದೆ. ಒಳ್ಳೆ ಮಳೆ ಬಂತು. ಮಾತಾಡಿಕೊಂಡು ಮುಂದೆ ಹೋದೆ. ಅದು ನಮ್ಮ ಒಂದು ಇದು ಅಂಚು ಕಾಣ್ತದಲ್ಲ, ಅದೆಂತ ನಮ್ಮ ಊರಿನ ಒಂದು ಮರದ ಮಿಲ್ಲು. ಆ ಮರದ ಮಿಲ್ಲಾಗಿ ದಾಟಿ ಹೋಗಬೇಕು. ರೋಡ್ ಉಂಟು, ಮೈನ್ ರೂಟ್ ಉಂಟು. ಅಲ್ಲಿ ಗಾಡಿಯಲ್ಲಿ ಹೋಗುವ ಸೌಂಡ್ ಬರ್ತದೆ ಅಂತ ಅಲ್ಲಿ ಹೋಗಲಿಲ್ಲ. ನಾನು ಗುಡ್ಡೆ ಆಗಿ ಬಂದೆ. ಈಗ ನಡೆದುಕೊಂಡು ನಾವು ಟೌನಲ್ಲಿ ಹೋಗುವ ನಡೆದುಕೊಂಡು. ಈಗ ನಾವು ಎಲ್ಲಿ ಹೋಗೋದು ಹೇಳಿದ್ದೇನೆ, ಪುತ್ರಕಲ್ಲ ಎಂಬ ಪ್ಲೇಸ್. ಇದು ಕಾಸರಗೋಡು ಜಿಲ್ಲೆಯಲ್ಲಿ ಇರೋದು. ಇನ್ನೊಮ್ಮೆ ಹೇಳ್ತೇನೆ, ಇದು ಪಲ್ಲದರ್ಕ ಏತರ್ಕ ರೂಟಲ್ಲಿ ಇರೋದು. ನಡೆದುಕೊಂಡು ಹೋಗುವಾಗ ಒಂದು ಉಕ್ಕಿನಡಕ ಎಂಬ ಪ್ಲೇಸಿಗೆ ಎತ್ತಿದೆ. ಉಕ್ಕಿನಡಕ ಎತ್ತುವ ಅಲ್ಲಿ ಒಂದು ಮರದಲ್ಲಿ ತುಂಬ ಬಾವಳಿ ಇತ್ತು, ನೋಡಲಿಕ್ಕೆ ಚಂದ ಇತ್ತು, ತುಂಬ ಬಾವಳಿ ಇತ್ತು. ಉಕ್ಕಿನಡಕ ಈ ಟೌನ್ ಕಾಣ್ತದಲ್ಲ, ಇದು ಉಕ್ಕಿನಡಕ ಟೌನ್ ಅಂತ ಹೇಳ್ತಾರೆ. ಒಂದು ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಮೆಡಿಕಲ್ ಕಾಲೇಜ್ ಎಲ್ಲ ಉಂಟು. ನಡೆದುಕೊಂಡು ಹೋದೆ. ಟೋಟಲ್ ಇನ್ನೂ ಒಂದು ಅಂದೋಜಿ ಒಂದು 7-8 ಕಿಲೋಮೀಟರ್ ಅಂದೋಜಿ ಉಂಟು ನಡೆದುಕೊಂಡು ಹೋಗಲಿಕ್ಕೆ. ನಡೆದುಕೊಂಡು ಸೀದೋತು. ಒಳ್ಳೆ ಬೆವರಿತ್ತು, ಒಳ್ಳೆ ಮಳೆ ಬರ್ತಿತ್ತು, ಆದರೆ ಸ್ವಲ್ಪ ತಂಪಿತ್ತು. ಮತ್ತು ನಡೆದುಕೊಂಡು ಹೋಗುವಾಗ ರೋಡ್ ಸೈಡಲ್ಲಿ ಒಂದು ಸ್ವಲ್ಪ ಕಸ ಇತ್ತು. ಕಸದ ಬಗ್ಗೆ ಸ್ವಲ್ಪ ಮಾತಾಡುವ. ಬೋರ್ಡ್ ಹಾಕಿದ್ದಾರೆ, ಕಸ ಹಾಕ್ಲಿಕ್ಕೆ ಬಾರದು. ಈ ಬೋರ್ಡಿನ ಹತ್ತಿರ ಕಸ ಎಲ್ಲ ಹಾಕಲಿಲ್ಲ, ಸ್ವಲ್ಪ ಈಚೆ ಕಸ ಹಾಕಿದ್ದಾರೆ, ತುಂಬ ಕಸ ಹಾಕಿದ್ದಾರೆ. ಯಾವತ್ತು ಕಸ ಹಾಕ್ಲಿಕ್ಕೆ ಬಾರದು ನಾವು ರೋಡಲ್ಲಿ. ನೀವು ತಿಂದ ಕಾಗದನೆಲ್ಲ ಮನೆಗೆ ತೆಗೆದುಕೊಂಡು ಹೋಗಬೇಕು, ಅದು ನಮ್ಮ ಒಂದು ಮರ್ಯಾದೆ. ನಾನು ನಡೆದುಕೊಂಡು ಹೋಗುವಾಗ ನಾವು ಪುತ್ರಗಳ ಮುಟ್ಟ ಎತ್ತುವಾಗ ಸ್ವಲ್ಪ ಮಳೆ ಬಂತು. ಒಳ್ಳೆ ಮಳೆ, ಒಂದು ಪಿರಿ ಮಳೆ. ಅಷ್ಟೇನು ಗೊತ್ತಾಗಲಿಲ್ಲ ಮಳೆ ದೊಡ್ಡ ಮಳೆ. ತುಂಬ ಮರ ಉಂಟು ಆಚೆ ಈಚೆ ಸರ್, ತುಂಬ ಮರ, ಒಂದು ಕಾಡಿನ ಥರ. ಅಷ್ಟೇನು ಕಾಡಲ್ಲ, ರೋಡ್ ಸೈಡಲ್ಲಿ ನವಿಲುಗಳೆಲ್ಲ ಇರ್ತದೆ. ಒಂದೊಳ್ಳೆ ಒಂದು ಮಳೆ ಬಂತು. ಸ್ವಲ್ಪ ಹೊತ್ತು ಹೋಗೋದು ಮಳೆ ನಿಂತಿತ್ತು. ನಾನು ನಡೆದುಕೊಂಡು ಹೋದೆ. ಒಳ್ಳೆ ಚಂಡಿ ಆಗಿದೆ ಅಂಗಿ, ನನ್ನ ಪ್ಯಾಂಟ್ ಎಲ್ಲ ಫುಲ್ಲು ಚಂಡಿ. ನಡೆದುಕೊಂಡು ಹೋಗಿದೆ. ಬ್ಯಾಗ್ನಲ್ಲಿ ಸ್ವಲ್ಪ ಬುತ್ತಿಯಲ್ಲಿ ಫುಡ್ ಎಲ್ಲ ಇತ್ತು, ದೋಸೆ ಎಲ್ಲ ಇತ್ತು, ತೆಗೆದುಕೊಂಡು ಹೋಗಿದ್ದೆ. ನಾನು ಸ್ವಲ್ಪ ಟ್ರಕ್ಕಿಂಗ್ ರೀತಿಯೆಲ್ಲ ಮಾಡೋದು. ತೆಗೆದು ಸೀದಾ ಎತ್ತಿದೆ. ಸ್ವಲ್ಪ ಹೊತ್ತು ನಾವು ಪುತ್ರಕಲ್ಲ ಮೈನ್ ರೂಟಲ್ಲಿ ಎತ್ತಿದೆ. ಅಲ್ಲಿಗೆ ಎತ್ತಿದೆ. ನನಗೆ ಶಾಕ್ ಆಯಿತು. ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ನೋಡಿದಾಗ ಸೂಪರ್ ಉಂಟು. ನಮ್ಮೂರಲ್ಲಿ ಹೀಗೆ ಉಂಟು ಅಂತ ಕಾಣಿತು ನನಗೆ. ಈ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನಲ್ಲ, ಆದರೂ ಸಹ ನಾನು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್. ನೀವೇ ನೋಡಿ ನಮ್ಮ ದೇವರ ಮನೆ ಹೇಗೆ ಉಂಟು ಅಂತ ನೀವೇ ನೋಡಿ. ಸೂಪರ್ ಉಂಟು. ನಮ್ಮ ನಾಡಿನ ದೇವರ ಮನೆ ಇದು. ಇಲ್ಲೊಂದು ದೈವದ ಇದು ಉಂಟು, ಒಂದು ಗುಡಿ ಉಂಟು. ಸರಿಯಾಗಿ ನನಗೆ ಇದರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಈ ಪ್ಲೇಸ್ಗೆ 2 ಸತಿ ಹೋಗೋದು. ಇದು ವಿಡಿಯೋ ನಾನು ಆಲ್ರೆಡಿ 1 ತಿಂಗಳ ಮುಂದೆ ನಾನು ಅಪ್ಲೋಡ್ ಮಾಡಿದ್ದೆಲ್ಲ. ಒಳ್ಳೆ ಉಂಟು ಪ್ಲೇಸ್, ನೋಡಲಿಕ್ಕೆ ಚಂದ ಉಂಟು. ಒಂದೊಳ್ಳೆ ಬ್ಯೂಟಿಫುಲ್ ಪ್ಲೇಸ್. ಎಲ್ಲ ಆಲ್ಬಮ್ ಸಾಂಗ್ ಎಲ್ಲ ಮಾಡಲಿಕ್ಕೆ ಒಂದು ಚಂದದ ಪ್ಲೇಸ್. ನಾನಿರು ಮಳೆ ಟೈಮಲ್ಲಿ ಹೋದದ್ದು. ನೀವು ಸಹ ಈಗ ಹೋದರೆ ಒಂದೊಳ್ಳೆ ಫೋಟೋ ಎಲ್ಲ ತೆಗಿಲಿಕ್ಕೆ ಒಳ್ಳೆ ಪ್ಲೇಸ್. ನನಗೆ ತುಂಬಾ ಇಷ್ಟ ಆಯಿತು. ನಮ್ಮೂರಲ್ಲಿ 2 ಪ್ಲೇಸ್ ಉಂಟು. ಒಂದು ತಿಂಗಳ ಪದವು ಅಂತ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಉಂಟು, ಅದು ಎತ್ತರ ಪ್ರದೇಶ. ಇದು ಸಹ ಒಂದು ಎತ್ತರ ಪ್ರದೇಶ. ಇದರ ಗೂಗಲ್ ಮ್ಯಾಪ್ ಲಿಂಕ್ ಉಂಟು. ನಾನು ಗೂಗಲ್ ಮ್ಯಾಪ್ ಲಿಂಕ್ ನೋಡಿ ಓದೋದು, ಸರಿಯಾಗಿ ನನಗೆ ಸಾಧ್ಯ ಎಲ್ಲ ಗೊತ್ತಿಲ್ಲ. ಈ ದಾರಿ ಎಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲಲ್ಲ, ನಾನು ಅದಕ್ಕೆ ಗೂಗಲ್ ಮ್ಯಾಪ್ ನೋಡಿ ಓದೋದು. ಇಲ್ಲಿಗೆ ಎತ್ತೋಕೊಂದು ನಾನು ಓದೋದು ವಾಟರ್ ಫಾಲ್ಸ್ ನೋಡಲಿಕ್ಕೆ. ಇಲ್ಲಿ ಆದದ್ದು ಬೇರೆನೋ, ಅಷ್ಟು ಚಂದ ಉಂಟು. ಈ ಬಂಡೆಕಲ್ಲು ಮೇಲೆ ಈ ಪಾದೆ ಉಂಟಲ್ಲ, ಇದರ ಮೇಲೆ ನಿಂತು ನೋಡಬೇಕು, ಎಷ್ಟು ಚಂದ ಉಂಟಲ್ಲ. ನಾನು ಅಲ್ಲಿ ನೋಡ್ತಿದ್ದಾಗ ಒಂದು ಒಳ್ಳೆ ಮಳೆ ಬಂತು. ನನ್ನ ಕೋಟೆ ಎಲ್ಲ ಉಲ್ಟಾ ಪಲ್ಟ ಆಗಿ ನಾನು ಚಂಡಿ ಮುಂತೆ. ಅಲ್ಲಿ ಹತ್ತಿರ ಒಂದು ಮನೆ ಇತ್ತು, ಒಂದೇ ಮನೆ ಇರೋದು ಆ ಸೈಡಲ್ಲಿ, ಒಂದು ಸ್ಲ್ಯಾಬ್ ಮನೆ. ಅಲ್ಲಿ ಹೋಗಿ ನಿಂತೆ ನಾನು. ನನ್ನ ಕೊಡೆ ಎಲ್ಲ ಉಲ್ಟಾ ಪಲ್ಟ ಆಗಿದೆ. ಸ್ವಲ್ಪ ಹೊತ್ತು ನಡೆದುಕೊಂಡು ನಾನು ನೋಡಿದೆ. ಪುತ್ರಕಲ್ಲ ಹಿಲ್ ಸ್ಟೇಷನ್ ನೋಡಿ ಸೀದಾ ವಾಟರ್ ಫಾಲ್ಸ್ ಹತ್ತಿರ ಹೋದೆ. ಗೂಗಲ್ ಮ್ಯಾಪ್ ನೋಡುವಾಗ ಅಲ್ಲಿ ಹತ್ತಿರದಲ್ಲಿ ಒಂದು ವಾಟರ್ ಫಾಲ್ಸ್ ಉಂಟು ಅಂತ ಹೇಳಿದ್ದು. ಅದನ್ನು ನೋಡಿ ಸೀದಾ ನಾನು ಆ ವಾಟರ್ ಫಾಲ್ಸ್ ಹತ್ತಿರ ಹೋದೆ. ಅಷ್ಟೇನು ಚಂದ ಇರಲಿಲ್ಲ. ಒಮ್ಮೆ ಹೋಗಿ ನೋಡ್ಬೋದು, 1 ಟೈಮ್ ವಾಚ್ ಅಂತ ಹೇಳ್ತಾರಲ್ಲ, ಹಾಗೆ ಹೋಗಿ ನೋಡ್ಬೋದು ಅಷ್ಟೇನು ಚಂದ ಇರಲಿಲ್ಲ. ಒಂದು ಚರಂಡಿ ಥರ ಅಲ್ಲಿಂದ ನೀರು ಬರೋದು. ನೀರೆಲ್ಲ ಒಳ್ಳೆ ಕ್ಲಿಯರ್ ಆಗಿತ್ತು.
ಅಷ್ಟು ಕ್ಲಿಯರ್ ಇತ್ತು ನೀರೆಲ್ಲ, ಸ್ವಲ್ಪ ಸ್ವಲ್ಪ ಮಳೆ ಎಲ್ಲ ಬರ್ತಿತ್ತಲ್ಲ, ಅಷ್ಟೇನು ಚಂದ ಇರಲಿಲ್ಲ. ಫೋಟೋ ತೆಗಿಲಿಕ್ಕೆಲ್ಲ ಒಳ್ಳೆ ಪ್ಲೇಸ್, ಆದರೂ ಸಹ ನಿಮಗೆ ಅಷ್ಟೇನು ಇಷ್ಟ ಆಗಲಿಕ್ಕಿಲ್ಲ ಈ ಪ್ಲೇಸ್. ಅದೊಂದು ಇದು ಎಲ್ಲಿರುವುದಂತ ಪುತ್ರಕಲಾ ಹಿಲ್ ಸ್ಟೇಷನ್ ಹತ್ತಿರ ಒಂದು ಮಸೀದಿ ಉಂಟು, ಆ ಮಸೀದಿನ ಸೈಡಾಗಿ ನೀವು ಆ ಪ್ಲೇಸಿಗೆ ಹೋಗಬೇಕು. ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ವಾಟರ್ ಫಾಲ್ಸ್ ಪುತ್ರಕಲಾ ಹಿಲ್ ಸ್ಟೇಷನ್ ಎಲ್ಲ ನೋಡಿತ್ತು. ಹಿಲ್ ಸ್ಟೇಷನ್ ಸೂಪರ್ ಆಗಿತ್ತು, ಅಷ್ಟು ಸೂಪರ್ ಆಗಿತ್ತು. ಅದರ ಗೂಗಲ್ ಮ್ಯಾಪ್ ಲಿಂಕ್ ಕೆಳಗೆ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ನೀವು ಸಹ ಹೋಗಿ ಅಲ್ಲಿಗೆ. ಇಲ್ಲಾಗಿ ಬಸ್, ಕಾರ್, ಬೈಕ್ ಎಲ್ಲ ಹೋಗ್ತದೆ. ಒಂದು ಬಸ್ ಇರ್ತದೆ ಕಾಣ್ತದೆ. ಅದರ ಟೈಮ್ ನನಗೆ ಸರಿಯಾಗಿ ಗೊತ್ತಿಲ್ಲ, ಗೊತ್ತಿದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತೇನೆ ನಾನು. ಒಂದು ಒಳ್ಳೆ ಬ್ಯೂಟಿಫುಲ್ ಅಂತ ಹೇಳ್ಬೋದು, ಅಷ್ಟು ಚಂದ ಉಂಟು. ನೀವು ಸಹ ಹೋಗಿ ಬೈಕ್ ತಗೊಂಡು ಸೀದಾ ಫೋಟೋ ಎಲ್ಲ ತೆಗೆದು ಅಲ್ಲಿಂದ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಹೇಳ್ತಾ ನಾಳೆ ನೋಡುವಾಗ ಈ ಸಬ್ಸ್ಕ್ರೈಬ್ ಗಿಟ್ಟತನ ಬೆಲ್ಲನ್ನು ಟೈ ಮಾಡಿದರೆ ರಪ್ ಅಂತ ವಿಡಿಯೋ ಬರುತ್ತದೆ.